ಪಶ್ಚಿಮ ವಲಯ ಪೊಲೀಸ್ ಮಹಾನಿರೀಕ್ಷಕರು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ನಿರ್ದೇಶನದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇರುವ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಪ್ರಾದೇಶಿಕ ಭಾಷೆಯ ತರಬೇತಿ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ನಡೆಯಿತು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯ ನಿರಂಜನ್ ರೈ ಮಠಂತಬೆಟ್ಟು ಅವರು ಪೊಲೀಸರಿಗೆ ತುಳು ಭಾಷಾ ಮಹತ್ವ ಮತ್ತು ಸುಲಭದಲ್ಲಿ ತುಳು ಭಾಷೆ ಮಾತನಾಡುವ ಶೈಲಿಯನ್ನು ತಿಳಿಸಿಕೊಟ್ಟರು. ಪುತ್ತೂರು ನಗರ ಪೊಲೀಸ್ ಠಾಣೆಯ ನಿರೀಕ್ಷಕ ಗೋಪಾಲ್ ನಾಯಕ್, ಹೆಡ್ ಕಾನ್ಸ್ಟೇಬಲ್ ಕೃಷ್ಣಪ್ಪ, ವಿನೋದ್, ಕಾನ್ಸ್ಟೇಬಲ್ ಧನ್ಯ ಜೊತೆಗಿದ್ರು. ಎಲ್ಲ ಸ್ವಲ್ಪ ಇದನ್ನು ಇದು ಮಾಡಿದ ನಂತರ ಈಸಿದ ನಂತರ ಕತ್ತಲೆ ಇದು ಮಾಡಿದ ನಂತರ ಸಿಗುವಂಥದ್ದು ಮಾಡಲಾಗ್ತದೆ. ಗರಿ ಮಾಡೋದು, ಆ ಗರಿ ಮಾಡಲಾದ ನಂತರ ಆ ಮಡಲನ್ನು ಕ್ಲೀನ್ ಮಾಡಿ ಅದರ ಮೇಲು ಇದನ್ನು ತೆಗೆದ ನಂತರ ನಮಗೆ ಹಿಡಿಸುಡಿ ಮಾಯಿಸುಡಿ ಆಗ್ತದೆ. ಇದು ಒಂದು ನೋಡಿ ವಿಶೇಷವಾದಂಥ ಶಬ್ದಗಳಿರುವಂಥದ್ದು ನಮ್ಮ ಭಾಷೆ. ನಮ್ಮ ತುಳು ಸಾಹಿತ್ಯ ಅಕಾಡೆಮಿ ಅಂತ ಹೇಳಿದೆ ಈಗಾಗಲೇ. ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ನೀವು ಅಲ್ಲಿ ಪ್ರತಿ ಒಂದು ತಿಂಗಳಿಗೆ ಒಂದು ಪುಸ್ತಕ ಆಗ್ತದೆ. ಮದೀಪು ಅಂತ ಹೇಳಿದರೆ ನುಡಿ, ಮದೀಪು ಅಂತ ಹೇಳಿ ಪುಸ್ತಕ ಆಗ್ತದೆ. ಈ ಪುಸ್ತಕವನ್ನು ನಿಮಗೆ ಉಚಿತವಾಗಿ ಖಂಡಿತವಾಗಿ ನೀವು ರೇಟ್ ಬರೆದರೆ ಅಲ್ಲಿ